ಪೂಜೆಗಳಲ್ಲಿ ತುಂಬಾ ವಿಶಿಷ್ಟವಾಗಿರುವಂತಹ ದೇವರಿಗೆ ತುಂಬ ಇಷ್ಟ ಆಗಿರುವಂತಹ ಪಂಚಾಮೃತನ ಸುಲಭವಾಗಿ ಮಾಡಬೇಕಾ? ಹಾಗಾದರೆ ಈ ವಿಡಿಯೋನ ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಲೋ, ನಮಸ್ಕಾರ ಎಲ್ರಿಗೂ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸಿ ಇವತ್ತೊಂದು ಹಬ್ಬದ ಪ್ರಯುಕ್ತ ವಿಶೇಷವಾಗಿರುವಂಥ ಪಂಚಾಮೃತದ ರೆಸಿಪಿಯನ್ನು ಹೇಳ್ಕೊಡ್ತಾ ಇದ್ದೇನೆ. ಪಂಚಾಮೃತ ಎಲ್ಲ ಪೂಜೆಗಳಿಗೂ ಎಲ್ಲ ದೇವರಿಗೂ ತುಂಬಾ ಇಷ್ಟವಾದ ಒಂದು ಪ್ರಸಾದ. ಖಂಡಿತವಾಗ್ಲೂ ನೀವು ಇದನ್ನ ತುಂಬಾ ಸುಲಭವಾಗಿ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈ ವಿಡಿಯೋನ ನೋಡಿ ಟ್ರೈ ಮಾಡಿ ಮರೆಯದೆ ನನಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ಫಸ್ಟ್ ಟೈಮ್ ಏನಾದರೂ ನೀವು ನನ್ನ ಚಾನೆಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಯಾಕಂತಂದರೆ ನಾನು ನೆಕ್ಸ್ಟ್ ಹಾಕುವಂಥ ಕೂಡ ಎಲ್ಲ ವಿಡಿಯೋಗಳನ್ನು ನೀವು ಮಿಸ್ ಮಾಡದೆ ನೋಡ್ಕೋಬೋದು. ಥ್ಯಾಂಕ್ಸ್ ಎಲ್ರಿಗೂ. ಪಂಚಾಮೃತ ಅಂತ ಹೇಳಿದ ಹಾಗೆಯೇ ಇದನ್ನ ಪಂಚದ್ರವ್ಯಗಳನ್ನು ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು. ಪೂಜೆಗಳಲ್ಲಿ ತುಂಬ ವಿಶಿಷ್ಟವಾಗಿ ನಾವಿದನ್ನ ಬಳಕೆ ಮಾಡ್ತೀವಿ. ಮತ್ತೊಂದು ಎಲ್ಲ ದೇವರಿಗೂ ತುಂಬ ಇಷ್ಟವಾದ ಪ್ರಸಾದ ಅಂತ ಕೂಡ ಹೇಳ್ತಾರೆ. ತುಂಬ ಸುಲಭವಾಗಿ ಮಾಡ್ಬೋದು. ನೀವು ಪೂಜೆಗೆ ಮಾಡೋದ್ರಿಂದ ದೇವರಿಗೆ ಉಪಯೋಗ ಮಾಡುವಂಥ ಪಾತ್ರೆಗಳನ್ನೇ ಉಪಯೋಗಿಸಿ ಕ್ಲೀನಾಗಿ, ನೀಟಾಗಿ, ಶುಚಿಯಾಗಿ ಮಾಡಬೇಕಾಗುತ್ತೆ. ಮೊದಲಿಗೆ ನಮಗಿದಕ್ಕೆ ಬೇಕಾಗಿರೋದು ಮೊಸರು. ಒಂದು 3 ದೊಡ್ಡ ಸ್ಪೂನಲ್ಲಿ 3 ಚಮಚದಷ್ಟು ಮೊಸರನ್ನು ಹಾಕ್ಕೊಂಡಿದ್ದೇನೆ. ಎಲ್ಲದನ್ನು ನಾವು ಸಮ ಪ್ರಮಾಣದಲ್ಲಿ ತಗೋಬೇಕಾಗುತ್ತೆ. ಮೊಸರು ಸ್ವಲ್ಪ ಗಟ್ಟಿ ಇದ್ದರೆ ಅದನ್ನ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಅದಾದ ನಂತರ 3 ಚಮಚದಷ್ಟು ಅಂದರೆ ಒಂದು ಚಿಕ್ಕ ಬೌಲಲ್ಲಿ 1 ಬೌಲಷ್ಟು ನಾನು ಹಾಲನ್ನು ಹಾಕ್ಕೊತಾ ಇದ್ದೇನೆ. ಹಸಿ ಹಾಲನ್ನೇ ಉಪಯೋಗ ಮಾಡಬೇಕಾಗುವಂಥದ್ದು. ಅದೇ ಥರ ಸಕ್ಕರೆ, ಇದು 3ನೇ ವಸ್ತು. ಇನ್ನೊಂದು ಏನು ಅಂತಂದರೆ ಜೇನುತುಪ್ಪ ಕೂಡ ಅಷ್ಟೇ ನೀವು ಒಂದು 3 ಚಮಚದಷ್ಟು ಉಪಯೋಗ ಮಾಡ್ಬೋದು. ಹಾಲಿನ ಬಗ್ಗೆ ಹೇಳಿದಾಗೆ ಕಾಯಿಸಿದ ಹಾಲನ್ನು ನಾವು ಪೂಜೆಗೆ ಉಪಯೋಗ ಮಾಡಲ್ಲ. ಹಸುವಿನ ಹಸಿ ಹಾಲನ್ನೇ ನಾವು ಉಪಯೋಗ ಮಾಡುವಂಥದ್ದು. ಕೊನೆಯದಾಗಿ ಇನ್ನೊಂದು ಏನು ಅಂತಂದರೆ ಹಸುವಿನ ತುಪ್ಪ. ಇದು ಕೂಡ ಅಷ್ಟೇ 3 ಚಮಚದಷ್ಟು ಹಾಕ್ಬೋದು. ಹಸುವಿನ ಹಾಲು, ಮೊಸರು, ಹಾಗೆಯೇ ತುಪ್ಪ, ಜೇನು ಮತ್ತು ಸಕ್ಕರೆ 5 ವಸ್ತುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಮಾಡುವಂಥದ್ದು. ಇದಕ್ಕೆ ಕೆಲವರು ತುಳಸಿ ದಳಗಳನ್ನು ಹಾಕ್ತಾರೆ, ಹಾಗೆಯೇ ಗೋಡಂಬಿ ಮತ್ತು ಬಾದಾಮಿಯನ್ನು ಪುಡಿ ಮಾಡ್ಕೊಂಡು ಬೇಕಾದರೂ ಹಾಕ್ತಾರೆ. ಕೆಲವರು ಇದಕ್ಕೆ ಬಾಳೆಹಣ್ಣನ್ನು ಪುಡಿ ಮಾಡಿಕೊಂಡು ಸ್ಮ್ಯಾಶ್ ಮಾಡಿಕೊಂಡು ಬೇಕಾದರೂ ಹಾಕ್ತಾರೆ. ಆದರೆ ಮೂಲತಃ ಪಂಚಾಮೃತ ಅಂತ ಹೇಳಿದಾಗ ಪಂಚದ್ರವ್ಯಗಳನ್ನೇ ಉಪಯೋಗ ಮಾಡಿಕೊಂಡು ಮಾಡುವಂಥದ್ದು ತುಂಬ ಸರಿಯಾದ ವಿಧಾನ. ಎಲ್ಲದನ್ನು ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮಗೆ ತುಂಬಾ ಸರಿಯಾಗಿ ಮಿಕ್ಸ್ ಆಗಲ್ಲ, ಯಾಕಂತಂದರೆ ತುಪ್ಪ ಎಲ್ಲ ಹಾಕಿರೋದ್ರಿಂದ. ಬಟ್ ಎಷ್ಟಾಗುತ್ತೆ ಅಷ್ಟು ನೀವು ಮಿಕ್ಸ್ ಮಾಡಿಕೊಂಡು ಇದನ್ನ ಪೂಜೆಗೆ ಉಪಯೋಗ ಮಾಡ್ಬೋದು. ತುಂಬಾ ಪವಿತ್ರವಾಗಿರುವಂತಹ, ತುಂಬಾ ವಿಶಿಷ್ಟವಾಗಿರುವಂತಹ ಪ್ರಸಾದ ಇದು, ಮತ್ತು ತುಂಬಾ ಸುಲಭವಾಗಿ ಮಾಡುವಂಥದ್ದು. ಎಲ್ಲರೂ ಶಿವರಾತ್ರಿ ಹಬ್ಬನ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿ ಆಚರಿಸಿ, ಹಾಗೆಯೇ ಆ ದೇವರ ಕೃಪೆಗೆ ಪಾತ್ರರಾಗಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನೀವು ಮಾತ್ರ ನೋಡೋದೆಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.